ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾರ್ ರಾಜಕೀಯದಲ್ಲಿ ಬಚ್ಚ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಉಡುಪಿಯಲ್ಲಿ ನಡೆಯುವ ಬಂಟರ ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಲೆಕ್ಷನ್ ಮಾಸ್ಟರ್ ಎಂದು ಹರೀಶ್ ಪೂಂಜಾರ್ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ನಾನು 1983ರಲ್ಲಿ ಶಾಸಕನಾಗಿ 85ರಲ್ಲಿ ಮಿನಿಸ್ಟರ್ ಆದವರು. ಯಾರು ಯಾವತ್ತೂ ನನಗೆ ಈ ರೀತಿ ಹೇಳಿಲ್ಲ. ಹರೀಶ್ ಪೂಂಜಾರ್ ರಾಜಕೀಯದಲ್ಲಿ ಬಚ್ಚ. ಆತನಿಗೆ ಹಿಂದಿನ ಬಿಜೆಪಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಈ ರೀತಿ ಹೇಳಲಿ. 50 ಕೋಟಿ ರೂಪಾಯಿ ಕೊಟ್ಟು ಕೆಲವರು ಅಧಿಕಾರಕ್ಕೆ ಆಫರ್ ಮಾಡುತ್ತಿದ್ದಾರೆ ಎನ್ನುವ ಬಿಜೆಪಿ ಮುಖಂಡ ರವಿ ಗಾಣಿಗ ಆರೋಪಕ್ಕೆ ಉತ್ತರಿಸಿದ ಅವರು, ಆ ವಿಚಾರವನ್ನು ರವಿ ಹತ್ರವೇ ಕೇಳಿ. ನನಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬಿಜೆಪಿಯವರು ನಮ್ಮ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ. ಪರಮೇಶ್ವರ್ ನಮ್ಮನ್ನು ಊಟಕ್ಕೆ ಕರೆದಿದ್ದರು, ಅದಕ್ಕೆ ಹೋಗಿದ್ದೆ. ನನ್ನ ಜೊತೆಗೆ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಕೂಡ ಇದ್ದರು. ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ. ಎಲ್ಲದಕ್ಕೂ ಸುಳ್ಳು ಬಣ್ಣ ಕಟ್ಟಲಾಗುತ್ತಿದೆ. ನಿಗಮ ಮಂಡಳಿಗಳಿಗೆ ಆಯ್ಕೆ ಸಂಬಂಧಿಸಿದಂತೆ ಮೊದಲ ಹಂತದಲ್ಲಿ ಕೆಲ ಶಾಸಕರಿಗೆ ಮಂಡಳಿಯಲ್ಲಿ ನೀಡಲಾಗುವುದು. ಬಳಿಕ 2ನೇ ಹಂತದಲ್ಲಿ ಕಾರ್ಯಕರ್ತರು, ನಾಯಕರಿಗೆ ಶೀಘ್ರವೇ ಹಂಚಿಕೆ ಮಾಡುತ್ತೇವೆ. ರಾಜ್ಯದಲ್ಲಿ ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ 7,900 ಕೋಟಿ ರೂಪಾಯಿ ನೀಡುವಂತೆ ಕೋರಿದ್ದೆವು. ಆದರೆ ಕೇಂದ್ರ ಈವರೆಗೆ 1 ರೂಪಾಯಿಯನ್ನು ಪರಿಹಾರವಾಗಿ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ಹೊಂದಿದೆ. ಕಾರ್ಕಳದಲ್ಲಿ ಪರಶುರಾಮ ಮೂರ್ತಿ ಅಸಲಿನ ನಕಲಿನ ಎನ್ನುವ ಬಗ್ಗೆ ತನಿಖೆ ನಡೆಯಲಿ ಎಂದು ಅವರು ಇದೇ ಸಂದರ್ಭದಲ್ಲಿ ಹೇಳಿದರು. ನಾನು ಇವತ್ತು ಕರೆದಿದ್ದೀನಿ. ಹರೀಶ್ ಪೂಂಜಾ MLA ಆಗಿರೋದು ಮೊನ್ನೆ. ನಾನು 83ರಲ್ಲಿ MLA ಆದವು, 85ರಲ್ಲೇ ಮಿನಿಸ್ಟರ್ ಆದವು. ಅವತ್ತು ಯಾರೂ ಕರೆದಿಲ್ಲ ನನಗೆ. ಇವನು ಪಾಪ ಇನ್ನೂ ರಾಜಕೀಯದಲ್ಲಿ ಬಚ್ಚ ಆಯ್ತಾ. ಬಿಜೆಪಿ ಸರ್ಕಾರಕ್ಕೆ ಹೇಳುವನು, ಅದನ್ನು ಬಿಜೆಪಿ ಮುಖ್ಯಮಂತ್ರಿಗಳಿಗೆ ಹೇಳುವಂಥದ್ದು ಆಯ್ತಾ, ನಮಗೆಲ್ಲ ಹೇಳು. ನಿನ್ನೆ ಒಂದು ಹೇಳಿಕೆ ಬಂದಿದೆ, 50 ಕೋಟಿ ರೂಪಾಯಿ ಆಫರ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರಿಗೆ, ಕಾಂಗ್ರೆಸ್ ಶಾಸಕರಿಗೆ, ಬಿಜೆಪಿಯವರು. ಎಷ್ಟು ಜನರಿಗೆ ಆ ಥರ ಆಫರ್ ಬಂದಿದೆ? ಪ್ಲೀಸ್ ಆಸ್ಕ್ ರವಿ, ಪ್ಲೀಸ್ ಆಸ್ಕ್ ರವಿ. ಐ ಡು ನಾಟ್ ಹೇಳಿರೋರು ಯಾರು ರೀ? ರವಿ. ಕೇಳಬೇಕಾಗಿರೋದು ಯಾರನ್ನ? ನನಗೇನು ಇನ್ಫಾರ್ಮೇಶನ್? ನನಗೆ ಇನ್ಫಾರ್ಮೇಶನ್ನು ಬಿಜೆಪಿಯವರು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಇದೆ. ಬಟ್ 50 ಕೋಟಿ ಕೊಡ್ತಾ ಆಫರ್ ಮಾಡ್ತಾ ಇದ್ದಾರೆ, ಅಧಿಕಾರ ಆಫರ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ನಿನ್ನೆ ಒಂದು ಡಿನ್ನರ್ ಇದಾಗಿದೆ, ಮೀಟಿಂಗ್ ಆಗಿದೆ ಪರಮೇಶ್ವರ್ ಅವರ ಮನೆಯಲ್ಲಿ. DK ಶಿವಕುಮಾರ್ ಹೊರಗೆ ಕರೀಲಿಲ್ಲ, ಯಾಕೆ? ನೀವು ಯಾಕೆ ಈ ಥರ ಪ್ರಶ್ನೆ ಕೇಳ್ತಾ ಇದ್ದೀರಿ? ವೈ ಆರ್ ಆಸ್ಕಿಂಗ್ ದಿಸ್ ಕ್ವಶನ್? ಅವ್ರು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ದಪ್ಪ. ಅದಕ್ಕೆ ನಿಮ್ಮದು ಒಂದು ಮಸಾಲೆ ಹಾಕಿ ಹಾಕ್ತಿದ್ರು. ಅವ್ರು ನನಗೆ ಊಟಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ. ಗೊತ್ತಾಯ್ತಾ? ನನಗೆ, ಮಹದೇವಪ್ಪನಿಗೆ, ಸತೀಶ್ ಜಾರಕಿಹೊಳಿಗೆ 3 ಜನಕ್ಕೂ ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದ್ದು ಅಷ್ಟೇ. ಲೋಕಾಭಿರಾಮವಾಗಿ ಮಾತಾಡೋದು, ದಟ್ಸ್ ಆಲ್. ನೋ ಪಾಲಿಟಿಕ್ಸ್, ನಥಿಂಗ್. ಅದು ನೀವೇ ಮಾಡ್ತಾ ಇರೋದು, ಮಾಧ್ಯಮದವರು ಮಾಡ್ತಾ ಇರೋದು. ಎಲ್ಲ ವಿಮರ್ಶೆಗಳು, ಅದಕ್ಕೆ ಬಣ್ಣ ಕಟ್ತಾ ಇರೋರು ಎಲ್ಲ ಮಾಧ್ಯಮದವರು. ಆಲ್ರಿ ನಿಮ್ಮ ಆಯ್ತಲ್ಲ, ಇವ್ರು ಕೇಳ್ತಾವ್ರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಇಲ್ಲ, ಫಸ್ಟ್ ಫೇಸ್ನಲ್ಲಿ MLAಗಳಿಗೆ, ಕೆಲವು MLAಗಳಿಗೆ ಚೇರ್ಮನ್ ಕೊಡ್ತೀವಿ. ಆಮೇಲೆ ಸೆಕೆಂಡ್ ಫೇಸ್ನಲ್ಲಿ ಕಾರ್ಯಕರ್ತರು ಕೊಡ್ತೀವಿ, ex-MLAಗಳು ಕೊಡ್ತೀವಿ. ಬಹಳ ಶೀಘ್ರದಲ್ಲಿ ಆಗ್ಬೋದು. ಇವತ್ತು ₹1 ಕೊಟ್ಟಿಲ್ಲ. ನಾವು 2 ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಸೆಂಟ್ರಲ್ ಟೀಮ್ ಬಂದಿದೆ, ಅವರೆಲ್ಲ ಪರಿಶೀಲನೆ ಮಾಡಿ, ವಿಸಿಟ್ ಮಾಡಿ
236 ತಾಲೂಕುಗಳಲ್ಲಿ 216 ತಾಲೂಕುಗಳು ಬರಪೀಡಿತ ಅಂತೇಳಿ ಘೋಷಣೆ ಮಾಡಿದ್ದೀವಿ. ಸುಮಾರು 17,910 ಕೋಟಿ ಕೇಳಿದ್ದೀವಿ. 33,000 ಕೋಟಿಗೂ ಹೆಚ್ಚು ಹಾನಿಯಾಗಿದೆ, ಬೆಳೆ ನಷ್ಟ ಆಗಿದೆ. ನಾವು ಕೇಳಿರೋದು 17,900 ಕೋಟಿ ರೂಪಾಯಿ. ಇವತ್ತಿನವರೆಗೆ ಕೇಂದ್ರ ಸರ್ಕಾರ ₹1 ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಇವತ್ತಿನವರೆಗೆ ನಮ್ಮ ಮಂತ್ರಿಗಳು ಹೋದರೆ ಭೇಟಿನೂ ಕೂಡ ಮಾಡಿಲ್ಲ, ಸಮಯನೂ ಕೂಡ ಕೊಟ್ಟಿಲ್ಲ ಭೇಟಿ ಮಾಡೋಕ್ಕೆ. ಅದು ಕೇಂದ್ರ ಸರ್ಕಾರ ಕರ್ನಾಟಕದ ಬಗ್ಗೆ ಮಲ್ತಾಯಿ ಧೋರಣೆಯನ್ನು ತೋರಿಸ್ತದೆ. ಅದ್ರ ಬಗ್ಗೆ ತನಿಖೆ ಮಾಡಿಸ್ತೀವಿ. ನೋಡೋಣ, ತನಿಖೆ ಮಾಡಿಸೋಣ. ನಕಲಿನ ಒರಿಜಿನಲ್ಲ ಅಂತ ಏನು ನೋಡೋಣ, ತನಿಖೆ ಮಾಡಿಸೋಣ. ಅದು ಸಿಬಿಐನವ್ರು ಮಾಡಿರೋದು, ಕೇಂದ್ರ ಸರ್ಕಾರದವ್ರು ಮಾಡಬೇಕು, ನಾವೇನು ಮಾಡೋಕ್ಕೆ ಬರಲ್ಲ.